పండి బాధలు నడపాలి కంపెనీ అంచైనట్టు yang పండతి దేవంత కేంద్ర సచిವರು మన స్వస్వదిన తరిచి అయితేనంట ఈ టోల్ దాతే ఆరే ట్రోల్ ఆవొస్తున్నారు ఈ ట్రోల్ ఆవొచ్చి ఆయన ಬೇಗ ಐನ ಗಾಲಿ ಮಾಡ್ಪಾತ್ ತೆಪ್ಪಾತ್ ಊರು ಬಂದಿ ಗೌರವ ಎನ್ನ ತಾಲೂಕುದಾರ ಅಂಚಾಯನ ಆಪ್ತಿಯರ್ಲ ಈರ್ನ ಗೌರವ ಒರಿತೋನಿ ಎಂಗ್ಲೆ ಗೌರವ ಒರಿಪುಲೆ. ಇವತ್ತಿನ ದಿನ ಮುನೀರ್ ಕಾಟಿಪಳ ಅವರು ಹೇಳಿದಾಗೆ ಮಹಿಳೆಯರು ಇವತ್ತಿನ ದಿನ ರಾತ್ರಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಅವರು ಕೂಡ ಆ ಭಾಗಕ್ಕೆ ಆಗಮಿಸಿದ್ದಾರೆ. ಅಂದ್ರೆ ಪ್ರೊಟೆಸ್ಟ್ ನಲ್ಲಿ ಭಾಗವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ದೃಶ್ಯಾವಳಿ ಕೂಡ ಬರ್ತಾ ಇದೆ, ದಯಮಾಡಿ ಪ್ಲೇ ಮಾಡಿ. ಶಕುಂತಲಾ ಶೆಟ್ಟಿ ಅವರು ಕೂಡ ರಾತ್ರಿಯ ಹೊತ್ತು ಜಸ್ಟ್ ಈಗ ರೀಚ್ ಆಗಿರುವಂಥದ್ದು ಒಂದು ಹೊದಿಕೆ ಜೊತೆಗೆ ದಿಂಬು ಜೊತೆಗೆ ಒಂದು ಚಾಪೆಯನ್ನು ಇಟ್ಟುಕೊಂಡು ನೇರವಾಗಿ ಶಕುಂತಲಾ ಶೆಟ್ಟಿಯವರು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರು ಬಹುಶಃ 75 ವರ್ಷ ಪ್ರಾಯ, ಈ ಹಿರಿಯ ವಯಸ್ಸಿನಲ್ಲೂ ಕೂಡ ಈ ಒಂದು ಸುರತ್ಕಲ್ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯ ಒಂದು ಹೋರಾಟಕ್ಕೆ ಜನಪರವಾಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರು ಈಗಾಗಲೇ ಆ ಭಾಗಕ್ಕೆ ಆಗಮಿಸಿರುವಂತಹ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಸಗುದಲಕ್ಕ ಇನ್ನು ಮುಂದಕ್ಕೆ ನಾನು ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿ ಶ್ರೀಯುತ ಮಾಜಿ ಶಾಸಕಿಯವರು ಶಕುಂತಲಾ ಶೆಟ್ಟಿ ಅವರು. ಮೇಡಮ್ ನಮಸ್ತೆ, ದಯಮಾಡಿ ಕನೆಕ್ಟ್ ಮಾಡಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮ್ಮ ಕುಡ್ಲಬಾಯಿ ಸ್ಟುಡಿಯೋದಿಂದ ನಾವು ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅಂಡ್ ತಾವು ಜಾಯಿನ್ ಆಗಿದ್ದೀರಾ ಮೇಡಮ್, ಆತ್ಮೀಯವಾಗಿರುವಂತಹ ಸ್ವಾಗತ ಶಕುಂತಲಾ ಶೆಟ್ಟಿ ಮೇಡಮ್ ಅವರಿಗೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಆರಾಮಲ್ಲ ಮೇಡಮ್. ಮೇಡಮ್ ಈಗ ತಾನೇ ನೋಡಿದೆ ನೀವು ಬರುವಂತದ್ದು ಚಾಪೆಯನ್ನ ಹಿಡಿದುಕೊಂಡು ದಿಂಬನ್ನ ಹಿಡಿದುಕೊಂಡು ಹೊದಿಕೆನ ಹಿಡಿದುಕೊಂಡು ಬಂದಿದ್ದೀರಾ. ಏನ್ ಹೇಳ್ತೀರಾ ಮೇಡಮ್ ಈ ಹೋರಾಟದ ಬಗ್ಗೆ? ಫಸ್ಟ್ ರಿಯಾಕ್ಷನ್ ಮೇಡಮ್. ಇದು ಎಲ್ರಿಗೂ ಬೇಕಾಗಿ ಮಾಡುವಂತಹ ನ್ಯಾಯಯುತವಾದ ಹೋರಾಟ. ಅದಕ್ಕೆ ಇವತ್ತು ಎಲ್ಲ ಮಹಿಳೆಯರು ಬಂದು ರಾತ್ರಿ ಹೋರಾಟದಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿದಾಗ ಹಿರಿಯಳಾಗಿ ಅವರಿಗೆ ಧೈರ್ಯ ತುಂಬುವ ಅಂತ ಹೇಳುವಂತ ಉದ್ದೇಶದಿಂದ ಬಂದಿದ್ದೇನೆ. ನಾವು ಅದರಲ್ಲಿ ನಿಮ್ಮ ಜೊತೆಗಿದ್ದೇವೆ ಅಂತ ತೋರಿಸಿಕೊಡುವುದಕ್ಕಾಗಿ ಬಂದಿದ್ದೇವೆ. ಬ್ಯೂಟಿಫುಲ್ ಮೇಡಮ್, ಬ್ಯೂಟಿಫುಲ್. ಫಸ್ಟ್ ಆಫ್ ಆಲ್ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಮುನೀರ್ ಅವರು ಹೇಳ್ತಾ ಇದ್ರು ಈಗ 75 ವರ್ಷ ಆಯ್ತು ಆದ್ರೂ ಕೂಡ ನಮ್ಮ ಜೊತೆ ನಮ್ಮ ಹೋರಾಟಕ್ಕೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ನಮ್ಮ ಜೊತೆ ಸೇರಿದ್ದಾರೆ, ಮತ್ತಷ್ಟು ಶಕ್ತಿ ಬಂದಿದೆ ನಮ್ಗೆ ಇವತ್ತಿನ ಹೋರಾಟಕ್ಕೆ ಅನ್ನೋದು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ ಮೇಡಮ್? ಯಾಕಂದ್ರೆ ಒಂದ್ ಕಡೆ ವಿವಾದಿತ, ಒಂದ್ ಕಡೆ ಅಕ್ರಮವಾಗಿರುತ್ತ ಟೋಲ್ ಗೇಟ್ ಆದ್ರೂ ಕೂಡ ಇದು ರದ್ದಾಗ್ತಾ ಇಲ್ಲ ಅಂತ ಬಂದಾಗ ಏನ್ ಕಾರಣ ಆಗಿರ್ಬೋದು ಮೇಡಮ್? ನೋಡಿ, ಸರಕಾರಕ್ಕೆ ಮನಸ್ಸಿಲ್ವಾ, ಜನಪ್ರತಿನಿಧಿಗಳಿಗೆ ಮನಸ್ಸಿಲ್ವಾ ಗೊತ್ತಿಲ್ಲ. ಅಂತೂ ನ್ಯಾಯಯುತವಾದ ಬೇಡಿಕೆ 60 ಕಿಲೋಮೀಟರ್ಗಳಿಗೆ ಒಂದು ಟೋಲ್ ಬೇಕಿರುವಲ್ಲಿ 10 ಕಿಲೋಮೀಟರ್ಗೆ ಇದೆ ಅಂತ ಹೇಳುವಾಗ ಅದು ಜನರ ಹೋರಾಟಕ್ಕಿಂತ ಮೊದಲೇ ಅದನ್ನು ತೆರವುಗೊಳಿಸಬೇಕಿತ್ತು. ಎಲ್ಲಿ ಕೇಂದ್ರ ಸಚಿವರು ಹೇಳಿದ ಮೇಲೂ 3 ತಿಂಗಳು ಅಂತ ಹೇಳಿ ಬಹುಶಃ 3 ತಿಂಗಳಿಗೆ ಎಷ್ಟು ದಿನ ಅಂತ ಅವರಿಗೆ ಲೆಕ್ಕ ತಪ್ಪಿ ಹೋಗಿದ ಅಥವಾ ಅವರ ತಿಂಗಳುಗಳಿಗೆ ಎಷ್ಟು ದಿನ ಅಂತ ಮರ್ತು ಹೋಗಿದ ಗೊತ್ತಿಲ್ಲ. ಅವರು ಹೇಳಿದ ಮಾತನ್ನು ಅವರ ಪ್ರತಿನಿಧಿಗಳಾಗಿರುವಂತವರು ಗೌರವಯುತವಾಗಿ ಉಳಿಸಿಕೊಳ್ಬೇಕಿತ್ತು. ಇಷ್ಟೆಲ್ಲ ಮೊನ್ನೆ ಹೋರಾಟ ಎಲ್ಲರೂ ಸೇರಿ ಅದಕ್ಕೆ ಮುತ್ತಿಗೆ ಹಾಕುವಂತಹ ವ್ಯವಸ್ಥೆ ಆಗಿತ್ತು. ಆಗ್ಲೇ ಅವರು ಎಚ್ಚರಿಕೆಗೊಳ್ಬೇಕಿತ್ತು. ಆದ್ರೆ ಬಹುಶಃ ಇದು ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಹೋರಾಟಕ್ಕೆ
ಸತ್ಯಾಗ್ರಹ ಮಾಡಿದ ಹಾಗೆ ಸಾರ್ವಜನಿಕರು ರಾತ್ರಿ ಬಂದು ಇಲ್ಲಿ ಮಲಗಿ ಯಾರಿಗೋ ಉಪಕಾರ ಮಾಡ್ಲಿಕ್ಕೆ ಎಲ್ಲರೂ ನಾವು ಅದಕ್ಕಾಗಿ ಹೋರಾಟ ಮಾಡ್ತೇವೆ ಅಂತ ಇಲ್ಲಿ ಸೇರ್ತಾರಲ್ಲ, ಅವರಿಗೆ ಹ್ಯಾಟ್ಸಪ್ ಹೇಳಬೇಕು. ಯಾಕಂದ್ರೆ ಒಂದು ಉದ್ದೇಶ ಗುರಿ ಮುಟ್ಟುವವರೆಗೆ ನಾವು ಹೋರಾಡ್ತೇವೆ ಅಂತ ಮಾಡ್ತಾರಲ್ಲ. 6 ವರ್ಷದಿಂದ ನಾನು ಹಿಂದೆಯೂ ಬಂದಿದ್ದೆ, ಆದ್ರೆ ಮೊನ್ನೆಯೂ ಬಂದಿದ್ದೆ, ಇವತ್ತು ಹಗಲು ಬಂದಿದ್ದೆ, ಈಗ ರಾತ್ರಿ ನಾವೊಂದು 4-5 ಜನ ಒಟ್ಟಿಗಾಗಿ ಬಂದಿದ್ದೇವೆ. ಎಲ್ಲರದ್ದು ಒಂದೇ ಉದ್ದೇಶ, ಅಲ್ಲಿ ಇರುವಂತ ಟೋಲ್ ತೆರವಾಗಬೇಕು, ಜನರಿಗೆ ನ್ಯಾಯ ಸಿಗಬೇಕು, ಅದನ್ನು ಜನಪ್ರತಿನಿಧಿಗಳು ತಕ್ಷಣ ಮಾಡಬೇಕು. ಮೇಡಮ್ ಹೆಮ್ಮೆ ಇದೆ ಮೇಡಮ್ ತಮ್ಮ ಈ ಒಂದು ಹೋರಾಟದಲ್ಲಿ ತಮ್ಮ ಒಂದು ಬೆಂಬಲ ನಿಜವಾಗ್ಲೂ ಕೂಡ ಹೆಮ್ಮೆ ಇದೆ ನಮ್ಗಳಿಗೆ. ಜೊತೆಗೆ ಲಾಸ್ಟ್ ಶಕ್ಕು ಒಂಜಿ ಪಾತ್ರ ನಮ್ಮ ತುಳುನಾಡದ ಕೇನೊಂದುಲ್ಲೇರೆ ಈ ಸಲ ಎಂಚ ನಮ್ಮ ಈ ಟೋಲ್ ರದ್ದಾವ ಪನ್ಪಂಚಿನ ಪ್ರಶ್ನೆ ದಾದ ಪನ್ಪ ಈ ಸಲ ಎಂಚಾನ ಈ ಟೋಲ್ ರದ್ದಾವ ಪನ್ಪಂಚಿನ ಪ್ರಶ್ನೆ 7 ತಾರೀಕಿಗೆ ಪಂತೇರ್ ನವೆಂಬರ್ 7ಕ್ಕೆ ನಮ್ಮ ರದ್ದು ಮಲ್ಪ ಜಿಲ್ಲಾಡಳಿತ ಆವಾ ಪನ್ಪಂಚಿನ ಪ್ರಶ್ನೆ पंडी बातेर നടപ്പാവ കമ്മി 5 ಪಂಡತಿ ದಯವಿಟ್ಟ ಕೇಂದ್ರ ಸಚಿವರನ್ನ ಸ್ವಲ್ಪ ದಿನ ಕರೆದು 5 ದಿನ ಅಂದ್ರೆ ಅವೇ ಮನಸ್ಸು ಗೊತ್ತುಂಡು ನನ್ನ ಎಲ್ಲ ದೆಪ್ಪೇರನ್ನು ಪನ್ಪಣೋ ತೆತ್ತಿ ಬಕ್ಕ ಒತ್ತೋನು ತೆತ್ತದ ಆಪನೆ ಎಟ್ಟ ಒತ್ತು ನೀರ ಆಪತಿ ನಂಬಿಕೆ ಬರ್ಪಿಸಿ ಅಂಚ ವಿಶ್ವಾಸ ಇಜ್ಜಿ ಓಕೆ ಓಕೆ ಅಂಚ ನಂಬಿಕೆ ಇಜ್ಜಿ ಪನ್ಪರ್ ಓಕೆ ಒಂಜಿ ಶಕುಂತಲಕ ಮೇಡಮ್ ಇದ್ದಾಪ ನನಗೆ ಇತ್ತ ಸಂದರ್ಭ ನಮ್ಮ ಸಂಸದರಿಗೆ ಒಂಜಿ ಮೆಸೇಜ್ ಒಂಜಿ ಪನ್ನೋಡು ದಾಲ ಒಂಜಿ ಪಲ್ಲೆ ದಯಪಡಾಗಿ ಈ ಹಿರಿಯಕ್ಕುಲು ಇನ್ನ ಪಾತ್ರ ಬಂಡಾರಿಗೆ ಬಾರಿ ಮೋಕೆ ಒಂಜಿ ರೆಡ್ ಪಾತ್ರ ಈ ಟೋಲ್ದ ವಿಷಯ ಇನ್ನೊಂಜಿ ಮನವಿ ಎಸ್ ಈ ಕ್ಷೇತ್ರದ ಲೋಕಸಭಾ ಸದಸ್ಯೆ ಆಯ್ನೆಗೆ ತುಂಬಾ ಅರ್ಥಪರಿದೆ ಪಂಡ ಈ ಟೋಲ್ ದಾತೆ 6 ಟ್ರೋಲ್ ಆವತ್ತುಲ್ಲೇರೆ ಈ ಟ್ರೋಲ್ ಆವತ್ತಿ ಆಯ್ನ ಬೇಗ ಐನೆ ಖಾಲಿ ಮಲ್ಪಾತ್ ತೆಪ್ಪಾತ್ ಊರು ಬಂಜಿ ಗೌರವ ಎನ್ನ ತಾಲೂಕುದಾರ ಅಂಚಾಯ್ನೆ ಆಪ್ತಿಯರ್ಲ ಅಂದೆ ಈರ್ನ ಗೌರವಲ್ಲ ಒರಿತೋನಿ ಎಂಗ್ಲ ಗೌರವಲ್ಲ ಒರಿಪುಲೆ ಮೂಲ ಕುಲ್ಲದನ್ನ ಹಾಕ್ಲೇನ ಈ ಹೋರಾಟ ಕೊಂಜಿ ಜಯ ಕೊಡ್ಲಿ ಎಂದು ಬಂದ್ಬಿಟ್ಟು ಮಾತ ಸಾರ್ವಜನಿಕರ ಪರವಾಗಿ ಅನಾರಿಗೆ ಒತ್ತಡವ ಅನ್ಕೊಂಡು ಅರಡಕ್ಕೆ ಸ್ವಲ್ಪ ಮೇಡಮ್ ಇರ್ನ ಆರೋಗ್ಯ ಎಲ್ಲ ಒಂಚೂರು ಕಾಳಜಿ ವಹಿಸ್ಲೆ ಅಂಡ್ ಸೊಲ್ಮೇಲೆ ನಮ್ಮ ಕುಡ್ಲ ವಾಹಿನಿ ಜೊತೆ ಪಾತೇರಿಯರು ಅಂಡ್ ಥ್ಯಾಂಕ್ ಯು ಸೊಲ್ಮೇಲೆ ಮೇಡಮ್